ಮಗೆ ನಾಯೇ ದೂಜಿಕೆ ಮೈರೇ ಏದ ಪಲ್ಲ ಮಗ ದೂಜಿಕೆ ಮೈರಾ ಏದ ಪಲ್ಲ ಮಗ ದೂಜಿಕೆ ಮೈರಾ ಏದ ಬಲ್ಲ ಮಗ ದೂಜಿಕೆ ಮೈರಾ ಓಲು ಪುಟ್ಟಿನಾಯೇ ದೂಜಿಕೆ ಮೈರೇ ಬಟ್ಟತ ಮಿತ್ ಪುಟ್ಟಿನಾಯೇ ದೂಜಿಕೆ ಪೆತ್ತದ ಮಗೆ ನಾಯೇ ದೂಜಿಕೆ ಮೈರೇ ಕಬಿಲ್ತಿ ಪೆತ್ತದ ಮಗೆ ನಾಯೇ ದೂಜಿಕೆ ಮೈರೇ ಕರ್ಮೆಲೆ ಬರದ ಬಾಕ್ಯರು ಬಂದಿದ್ದ ಕುದರ್ಲದವನ್ನ ಬಾರೆ ಪಾಡುನ ಕಂಡ ತಿನ್ನ ಬಾಕ್ಯರು ಇದಿರ ಬಾಕ್ಯರು ಈಚೆ ಪೂರ್ವ ಕುಟುಂಬ ಆಟದಿಟ್ಟು ಬಾಕಿ ಮಾರ್ಗದ್ದೆ ನೋಡಿದ್ರು ಬಾಕಿ ಮಾರ್ಗದ್ದೆ ವಿಶೇಷತೆ ಇಲ್ಲದವನ್ನ ವಾ ಕಂಡವು ಬಾರೆ ಪಾಡುಂಡ ಆ ಕಂಡನು ಬಾಕಿ ಮಾಡಿದ್ದು ಬಂದಿಲ್ಲ ಬಾಕಿ ಮಾಡಿ ಕುದರ ಅವಿದ್ದ ಹತ್ರ ಇಂಚಿನ ಒಂದು ವ್ಯವಸ್ಥೆ ಬಾಕಿ ಮಾರ್ಗದ್ದೆ ಕರ್ಮೆಲೆ ಬರದ ಹಿಮಾದಿನ ಬಾಕಿ ಮಾರ್ಗದ್ದೆ ಇನ್ನು ವಿಕೇಗತಿ ಸಂಘ ಸಂಸ್ಥೆಗಳು ವಾರ್ತಾ ಇಲಾಖೆ ಜಿಲ್ಲಾ ಪಂಚಾಯತ್ CS ಅಂಜಲಿ ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ ಅಂಜಲಿ ಪತ್ರಕರ್ತರ ಸಂಘ ಪೂರ ಕಡಿಮೆ ಗ್ರಾಮದಲ್ಲಿ ರೋಟರಿ ಕ್ಲಬ್ ಪೋಸ್ಟಲ್ಲಿ ಕಡಿಮೆ ಅಂಜಲಿ ಲಯನ್ಸ್ ಕ್ಲಬ್ ಸ್ಕೂಲ್ ಗ್ರೂಪುಗಳು ಈ ಕಂಡುಡು ಒಂದು ನಾಟಿದ ಪ್ರಾತ್ಯಕ್ಷಿಕ ಮಲ್ಪನಂಚಿನ ಒಂದು ವ್ಯವಸ್ಥೆ ನಿರ್ಮಾಣ ಈ ಕಂಡುಡ ಮಣ್ಣದ ವಿಶೇಷತೆವನ್ನಾಗ ಆ ಮಣ್ಣು ವೀಕರಿಂಕಿಂದ ಸೀಕು ನಿವಾರಣೆ ಹಾಕೊಂಡು ಬಂದಿರಂಜಿ ತುಂಬದ ಪೂರ್ವ ಪದ್ಧತಿ ಉಂಟು ಆ ಜೋಕುಲು ನಿಖಲು ಏರ್ಮಾಟ ಹಾಕೊಂಡೇ ಕೂಡ ನಿಖಲೆಗ ಮಣ್ಣು ಮರ್ದಾದ ಕಲಿಸಿದ್ವಿ ಪ್ರಸಾದದ ಬಲಿದ್ವಿ ನಿಖಲೆ ಉತ್ತರೋತ್ತರ ಅಭಿವೃದ್ಧಿ ಮಾಡ್ತಿದ್ವಿ ಆ ಜೋಕುಲು ನನ್ನ ಪೂರ್ವ ಅದನ್ನ ಜೀವಮಾನೋದು ಎಡ್ಡೆ ಉದ್ಯೋಗ ಎಡ್ಡೆ ಉದ್ಯಮ ಮಾಡ್ತಿದ್ವಿ ಅಂಚನೆ ಕೃಷಿ ಅಳವಡಿಸಾದ ಜೀವನೋಡು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಹಚ್ಚ ಹಸಿರಾದ ಎಡ್ಡೆ ಬೆಳೆಸಲಾಯಿತು ಈ ಕರ್ದಲೆ ಗ್ರಾಮದಲ್ಲಿ ಅಂತೀನಿ ಎಡ್ಡೆ ಬೆಳೆಸಲಾಯಿತು ಮಾತೆಲ್ಲ ಅಭಿವೃದ್ಧಿ ಅವರನ್ನು ದರ್ಶನ ಮತ್ತು ಕೊಟ್ಟು ಈ ಮಣ್ಣೆ ಜಪ್ಪನ ಕೊಟ್ಟು ಸುಮೂರ್ತ ಮಾಡ್ತದೆ ಎಡ್ಡೆ ರೀತಿಯಲ್ಲಿ ನಾಡೋದು ಏದ ಬಲ್ಲ ಮಗ ದೂಜಿಕೆ ಮೈರಾ ಓಲು ಪುಟ್ಟಿನಾಯೇ ದೂಜಿಕೆ ಮೈರೇ ಬಟ್ಟತ ಮಿತ್ ಪುಟ್ಟಿನಾಯೇ ದೂಜಿಕೆ ಮೈರೇ ಪೆತ್ತದ ಮಗೆ ನಾಯೇ ದೂಜಿಕೆ ಮೈರೇ ಕಬಿಲ್ತಿ ಪೆತ್ತದ ಮಗೆ ನಾಯೇ ದೂಜಿಕೆ ಮೈರೇ ಏದ ಪಲ್ಲ ಮಗ ದೂಜಿಕೆ ಮೈರಾ ಏದ ಪಲ್ಲ ಮಗ ದೂಜಿಕೆ ಮೈರಾ ಏದ ಬಲ್ಲ ಮಗ ದೂಜಿಕೆ ಮೈರಾ ಓಲು ಪುಟ್ಟಿನಾಯೇ ದೂಜಿಕೆ ಮೈರೇ ಬಟ್ಟತ ಮಿತ್ ಪುಟ್ಟಿನಾಯೇ ದೂಜಿಕೆ ಮೈರೇ ಪೆತ್ತದ ಮಗೆ ನಾಯೇ ದೂಜಿಕೆ ಮೈರೇ ಕಬಿಲ್ತಿ ಪೆತ್ತದ ಮಗೆ ನಾಯೇ ಆದರ್ಶ ಬನ್ನಿ ಸೇರಿದ್ದಾರೆ ವಾರ್ತಾಧಿಕಾರಿ ಕಾರ್ಯದರ್ಶಿ ಕಿರಣ್ ಪ್ರಸಾದ್ ಅವರು ಹಾಗೆ ನವೀನ್ ಅವರು ನಮ್ಮಲ್ಲಿದ್ದಾರೆ. ನವೀನ್ ಪ್ರಸಾದ್ ನಮ್ಮಲ್ಲಿದ್ದಾರೆ. ಕಡಂಗಲೆ ಪಾಲಟ್ಕ ಪಂಚಾಯತ್ ಸದಸ್ಯರಾದಂಥ ಕನ್ನಡ ಜಿಲ್ಲಾ ಪಂಚಾಯತ್ ಹಾಗೆ ಲಯನ್ಸ್ ಸ್ಕೂಲ್ ಕಡಂಗಲೆ ಖುಷಿ ಹೆಗ್ಡೆ ಅವರು ಪರಸ್ಪರ ಅಧ್ಯಕ್ಷರು. ಹಾಗೆ ಮುಖಂಡರಾದಂಥ ಮೋಹನ್ ಶೆಟ್ಟಿ ಅವರು ಅಲ್ಲಿ ಇಲ್ಲಿ ಅವರ ತಂದೆ ಇವರ ಗುರುಗಳು ಉಂಟು. ಭತ್ತ ಕೃಷಿ ಉಂಟು ಅಂತ ಹೇಳಿದ್ರೆ ಅವರು ಇವತ್ತು ಆಕ್ಚುಲಿ ಬರಬೇಕಿತ್ತು. ಅವರ ಆ ಕಾರಣದಿಂದ ಅವರು ಬರದೆ ಮಾನ್ಯ ಉಪ ಕಾರ್ಯದರ್ಶಿ ಅವರನ್ನು ಕಳಿಸಿಕೊಟ್ಟಿದ್ದಾರೆ. ನಮ್ಮ ಮೇಡಮ್ ಅವರು
ಜಾಯತ್ರಿ ರಾಯ್ಕೋಡ್ನವರು. ಅವರು ಮೊದಲು ಕೃಷಿ ವಿಶ್ವವಿದ್ಯಾನಿಲಯ ಧಾರವಾಡದಲ್ಲಿ ಅವರಲ್ಲಿ ಕುಲಸಚಿವರಾಗಿ ಕೂಡ ಇದ್ದು, ಅವರ ಕುಟುಂಬವೇ ಕೃಷಿ ಕುಟುಂಬ. ಅವರು ಹೇಳಿದ್ರೆ ನಾನು ಕೃಷಿಕ ಕುಟುಂಬದಿಂದಲೇ ಹುಟ್ಟಿ ಬಂದವಳು. ಬಹಳಷ್ಟು ಒಂದು ಅವರು ಹೇಳಿದ್ರು ನನಗೆ ಏನೋ ಒಂದು ಯೋಗ ಇತ್ತು ಇಲ್ಲಿ ಬರ್ಲಿಕ್ಕೆ, ನಾನು ಕೂಡ ಒಂದು ಅವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಎಲ್ಲ ನಮ್ಮ ಇಲ್ಲಿಯ ಗುತ್ತಿನ ಮನೆಯವರಿದ್ದಾರೆ. ಅದೇ ರೀತಿ ಎಲ್ಲ ಕುಟುಂಬಸ್ಥರು, ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬಸ್ಥರು ಬಂದಿದ್ದಾರೆ, ನಮ್ಮ ರೋಟರಿಯ ಕುಟುಂಬಸ್ಥರು ಬಂದಿದ್ದಾರೆ. ನಾನು ಎಲ್ಲರ ಹೆಸರು ಹೇಳುವುದಿಲ್ಲ. ಅದೇ ರೀತಿ ಕಡಂಬದ ಗ್ರಾಮಸ್ಥರಿದ್ದಾರೆ, ಪಂಚಾಯತ್ ಮೆಂಬರ್ಸ್ ಇದ್ದಾರೆ. ಅದೇ ರೀತಿ ಲಯನ್ಸ್ ಶಾಲೆಯ ಮಕ್ಕಳನ್ನು ಕರ್ಕೊಂಡು ಅಲ್ಲಿ ಲಯನ್ ಅವರು ಬಹಳಷ್ಟು ನಮ್ಮ ಜೊತೆ ಸಹಕರಿಸಿದ್ದಾರೆ. ಅದೇ ರೀತಿ ಶರತ್ ಶೆಟ್ಟಿ, ರೋಟರಿ ಕ್ಲಬ್ ಕಿನ್ನಿಗೋಳಿ, ಮುಣಕೂರು ಗ್ರಾಮ ಪಂಚಾಯತ್ ಸಂದೀಪ್ ಶೆಟ್ಟಿ ಇದ್ದಾರೆ. ಹಾಗೆ ಎಲ್ಲರನ್ನು ನಾನು ಪ್ರತ್ಯೇಕವಾಗಿ ಹೇಳುವುದಿಲ್ಲ. ನಾವೆಲ್ಲರೂ ನಮ್ಮ ರೋಟರಿ ಒಂದು ಅಂತ ಹೇಳಿದ್ರೆ ಯುನೈಟ್ ಫಾರ್ ಗುಡ್ ಅಂತ, ಒಳ್ಳೆತನಕ್ಕೆ ನಾವೆಲ್ಲರೂ ಒಟ್ಟು ಸೇರುವಂತ ಈ ದೃಷ್ಟಿಯಲ್ಲಿ ನಾವೆಲ್ಲ ಬಂದಿದ್ದೇವೆ. ಈ ನಮ್ಮ ತುಳುನಾಡಿನ ಒಂದು ಸಂಸ್ಕೃತಿ ಸಂಸ್ಕಾರ, ಅದೇ ರೀತಿ ಇಲ್ಲಿಯ ಒಂದು ನಾವು ದೇವರಷ್ಟು ಅದೇ ರೀತಿ ದೈವಗಳನ್ನು ನಂಬುವುದು. ಪ್ರಪ್ರಥಮವಾಗಿ ನಾವು ದೈವದ ಮುಂದೆ ನಿಂತು ನಾವು ಬೇಡಿಕೊಂಡು ಆಶೀರ್ವಾದ ಕೇಳಿದ್ದೇವೆ. ಅದೇ ರೀತಿ ಮುಂದಿನ ದಿನದಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು. ಆ ಕೃಷಿಯನ್ನು ಸಹ ಭತ್ತವನ್ನು ನಾವೇ ಬಂದು ಕಟಾವು ಮಾಡಿ ನಾವು ಯಾರಿಗಾದ್ರೂ ಒಂದು ಬಡ ಕುಟುಂಬಕ್ಕೆ ಅದರ ಅಕ್ಕಿಯನ್ನು ಕೊಡ್ಬೇಕಂತ ನಾವು ಇದು ಮಾಡಿದ್ದೇವೆ. ಅದಕ್ಕೆ ಕೂಡ ಆ ದೇವರು ಮತ್ತು ತುಳುನಾಡಿನ ಎಲ್ಲ ದೈವಗಳು ನಮಗೆ ಸಹಕಾರವನ್ನು ನೀಡಬೇಕು. ಅದೇ ರೀತಿ ನಮ್ಮ ವಾರ್ತಾಧಿಕಾರಿಯವರಿಗೆ ನಾನು ಹೇಳಲೇಬೇಕು, ಇದೊಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ನಮ್ಮ ವಾರ್ತಾಧಿಕಾರಿ, ಹಿರಿಯ ವಾರ್ತಾಧಿಕಾರಿ ಖಾದರ್ ಸರ್ ಅವರು ನಾವು 5 ವರ್ಷಕ್ಕೆ ಹಿಂದೆ ಮಾಡಿದ್ದೆವು ನಮ್ಮ ಸಂಘದಿಂದ. ಮೊನ್ನೆ ಹೇಳಿದ್ರು, ಆಗ ಅವರು ಇಲ್ಲಿ ಇದ್ದವರು ಸ್ವಲ್ಪ ಸಮಯಕ್ಕೆ ಹೊರಗೆ ಅವರಿಗೆ ಟ್ರಾನ್ಸ್ಫರ್ ಆಗಿತ್ತು. ಆಗ ಹೇಳಿದ್ರು, ಈ ಸಲ ಹೇಳಿದ್ರು, ಮೊನ್ನೆ KV ಪ್ರಭಾಕರ್ ಬಂದಿದ್ರು, CMನ ಮಾಧ್ಯಮ ಸಲಹೆಗಾರ. ಆ ದಿವಸ ಅವರು ನೆನಪು ಮಾಡಿದ್ರು, ಎಲ್ಲಿಯಾದ್ರೂ ನಾವು ಒಂದು ಕಾರ್ಯಕ್ರಮ ಮಾಡುವಂತ. ಇದಕ್ಕೆ ಮೂಲ ಕಾರಣ ಪುರುಷ ನಮ್ಮ ಖಾದರ್ ಸರ್. ಎಲ್ಲರನ್ನು ಮಗದೊಮ್ಮೆ ಪ್ರತಿಯೊಬ್ಬರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ, ನಮ್ಮ ಮೇಡಮ್ ನೀವು ಜನರು ಬಿಟ್ಟು ಹೋಗಿರ್ಬೋದು, ದಯವಿಟ್ಟು ಯಾರು ತಪ್ಪು ತಿಳ್ಕೊಳ್ಬೇಡಿ. ಸಮಯದ ಒಂದು ಇತಿಮಿತಿಯನ್ನು ನೋಡಿಕೊಂಡು ನಾನು ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಮತ್ತೊಮ್ಮೆ ಉಳಿಸಿಕೊಂಡಿದ್ದಾರೆ. ನೀವು ಬರಬೇಕು ಇಲ್ಲಿ ಆದಿವಾಸ ಮಾಡಬೇಕಂತ ಸರ್. ಮುಖ್ಯವಾಗಿ ತಮಗೆ ಮತ್ತು ಸರ್ ಯಜಮಾನರಿಗೆಲ್ಲ ಖಾದರ್ ಸರ್ ಮತ್ತು ಮೇಡಮ್ಗೆ ನಾವು ಧನ್ಯವಾದ. ಮತ್ತು ನಾವು ತಮ್ಮೆಲ್ಲರ ಒಂದು ಸಹಕಾರ ಬೇಕಂದ್ರೆ ಇನ್ನು ಮುಂದೆಯೂ ಮೇಡಮ್ ನಗರ ಕೋಶಾಧಿಕಾರಿ ಕೋಶ ಇದರ ಜಿಲ್ಲಾ ಇದು ನಿರ್ದೇಶಕರು ಕೂಡ ಆಗಿದ್ದಾರೆ. ಬಹಳಷ್ಟು ಕಾರ್ಯಕ್ರಮ ಅವರು ಹೇಳಿದ್ರು, ರೋಟರಿ ಏನು ಕಾರ್ಯಕ್ರಮ ಮಾಡ್ತೀವಿ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ. ಮಗದೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಆ ದೇವಗಳ ಆಶೀರ್ವಾದವನ್ನು ಬೇಡ್ತಾ ಇದ್ದೇವೆ. ಈಗ ಎಲ್ಲರೂ ನಾವು ಗದ್ದೆಗೆ ಹೋಗುವ. ನಮ್ಮ ಸಂಘದ ಅಧ್ಯಕ್ಷ ಶ್ರೀನಿವಾಸ ನಾಯ್ಕ, ಪುಷ್ಪರಾಜ್, ಇವರು ಕೂಡ ರೋಟರಿಗೆ ಬಂದಿದ್ದಾರೆ ಸರ್ ನಮ್ಮ ಜೊತೆ. ಒಂದು 50 ವರ್ಷಗಳ ಹಿಂದೆ, 100 ವರ್ಷಗಳಿಂದ ಈ ಕಡಂದಲೆ ಗ್ರಾಮದಲ್ಲಿ ಕಡಂದಲೆ ಪರಾರಿ ಕುಟುಂಬ ಕೃಷಿಯನ್ನ ಮಾಡಿಕೊಂಡು, ಒಂದು ಮನೆಯಲ್ಲಿ 100-200 ಜನ ಕೃಷಿಯನ್ನ ಮಾಡಿಕೊಂಡು ಅದರೊಟ್ಟಿಗೆ ಸುತ್ತಮುತ್ತಲಿನ ಸಮುದಾಯದ ಎಲ್ಲ ಸಮುದಾಯದ ಜಾತಿಯ ಜನರೊಟ್ಟಿಗೆ ಕೃಷಿಯೊಂದಿಗೆ ಇನ್ನಿತರ ಚಟುವಟಿಕೆಯನ್ನ ಮಾಡಿ ಗ್ರಾಮದಲ್ಲಿ ಸಮೃದ್ಧವಾದ ಕಷ್ಟ ಕಾಲದಲ್ಲಿ ಬದುಕನ್ನ ಕಟ್ಟಿದಂತ ಒಂದು ಇತಿಹಾಸ ಇರುವಂತಹ ಗದ್ದೆಗಳು. ಬಹುಶಃ ಈ ಗದ್ದೆಗಳು ಇವತ್ತು ಈಗಾಗಲೇ ಅಧಿಕಾರಿಗಳಿಗೆ ಬಹುಶಃ ಈ ಜಿಲ್ಲೆಯ ಅಡಿಕೆಯ ಬಗ್ಗೆ ಜಾಸ್ತಿ ಗೊತ್ತಿದೆ. ಯಾಕಂತ ಹೇಳಿದ್ರೆ ಅಡಿಕೆಯನ್ನ ತೋಟಗಾರಿಕೆ ಕೃಷಿಯಾಗಿ ಇವತ್ತು ಸ್ವಲ್ಪ ಶ್ರೀಮಂತಿಕೆಯನ್ನ ಆ ಕುಟುಂಬಗಳು ಮಾಡ್ತಾ ಇದೆ. ಆದ್ರೆ ದೇಶದ ಅನಿವಾರ್ಯತೆ, ಜಗತ್ತಿರುವಷ್ಟು ಕಾಲ ನಮ್ಮ ಹಳ್ಳಿಯ ಈ ಗದ್ದೆಗಳು, ಹಳ್ಳಿಯ ಮರಗಿಡಗಳು, ಹಳ್ಳಿಯ ಮಣ್ಣಿನ ಸಂಸ್ಕೃತಿ, ಸಮುದಾಯದ ಆ ಸಹಭಾಗಿತ್ವದ ಬದುಕು, ಧಾರ್ಮಿಕವಾದಂತಹ ಬದುಕು, ಬಹುಶಃ ತುಳುನಾಡಿನ ದೇವರ ಮನಸ್ಸುಗಳು ಕೂಡ ಆ ಒಂದು ಬದುಕಿನಲ್ಲಿ ಈ ಕೃಷಿಯಲ್ಲಿದೆ, ಹೈನುಗಾರಿಕೆಯಲ್ಲಿ. ಬಹುಶಃ ಭವ್ಯ ಭಾರತ ಇನ್ನಷ್ಟು ಈಗಾಗಲೇ ಜಗತ್ತಿನಲ್ಲೇ ದೊಡ್ಡ ದೇಶ. ಇಂತಹ ಹಳ್ಳಿಗಳು, ಗ್ರಾಮ ಭಾರತಗಳು ಕೂಡ ಕೃಷಿಯಿಂದ, ಮಣ್ಣಿನ ಸಂಸ್ಕೃತಿಯಿಂದ, ಸಮುದಾಯದ ಸಹಭಾಗಿತ್ವದಿಂದ ಒಂದು ಸುಂದರ ಬದುಕನ್ನ ಕಟ್ಟುತ್ತಾ ಇಲ್ಲಿ ಕೂಡ ಯುವ ಮನಸ್ಸುಗಳು ವಿಶೇಷವಾಗಿ ಕೃಷಿ ಅಂತ, ಹೈನುಗಾರಿಕೆ ಅಂತ, ಅದಕ್ಕೆ ಪೂರಕವಾದ ಇನ್ನಿತರ ಕುಲಕಸುಬುಗಳಲ್ಲಿ ವಿಜ್ಞಾನದ ತಾಂತ್ರಿಕ ಮನಸ್ಸಿನಿಂದ ಯೋಚನೆ ಮಾಡುತ್ತಾ ಉದ್ಯೋಗವನ್ನ ಸೃಷ್ಟಿ ಮಾಡಬೇಕು. ಇಲ್ಲದಿದ್ರೆ ಬಹುಶಃ ಎಲ್ಲ ಕಲಿತ ಮಕ್ಕಳಿಗೆ ಉದ್ಯೋಗ ಸಿಗುವುದಿಲ್ಲ.
ಅವಕಾಶಗಳು ಸಿಕ್ಕಾಗ ಬೇರೆ ಬೇರೆ ಕ್ಷೇತ್ರದಲ್ಲೂ ನಮ್ಮ ಯುವ ಮನಸ್ಸುಗಳು ಸಾಧಕರಾಗಬೇಕು. ಆದರೆ ನಮ್ಮ ಪ್ರಕೃತಿಯನ್ನ, ನಮ್ಮ ಹಿರಿಯರ ಪರಂಪರೆಯನ್ನ, ಅದರೊಟ್ಟಿಗೆ ಇವತ್ತಿನ ಆಧುನಿಕ ಕಾಲದ ವಿಜ್ಞಾನ ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ಒಂದು ಸ್ವಚ್ಛ ಭಾರತದ ಕಲ್ಪನೆ ಅಡಿಯಲ್ಲಿ, ಸಾಮರಸ್ಯದ ಭಾರತದ ಕಲ್ಪನೆ ಅಡಿಯಲ್ಲಿ ಎಲ್ಲ ಸಮುದಾಯ ಮಾಡಬೇಕು. ಬಹುಶಃ ಇವತ್ತು ರೋಟರಿ ಅಂತ ಸಂಘ ಸಂಸ್ಥೆಗಳು, ನನ್ನ ಹತ್ತಿರ ಬಲ್ಲೆ ಲಯನ್ಸ್ ಅಂತ ಸಂಸ್ಥೆಗಳು ಬಹುಶಃ ವಿಶೇಷವಾಗಿ ಸೇವಾ ಮನೋಭಾವದಿಂದ ಕೆಲಸ ಮಾಡ್ತದೆ. ಯುವಕರಿಗೆ ವಿಶೇಷ ಶಕ್ತಿ ಕೊಡುವಂತ ಇಂಥ ಕಾರ್ಯಕ್ರಮ ನಿರಂತರ ಆಗಬೇಕು. ನಮ್ಮ ಹಿರಿಯರ ಪರಂಪರೆಯ ನೆನಪು ನಮ್ಮಲ್ಲಿ. ಪರಾರಿ ಕುಟುಂಬದ ಬಗ್ಗೆ ನಾನು ಹೇಳಬೇಕಿದ್ರೆ, ಇವತ್ತು ಇಡೀ ದೇಶ ವಿದೇಶಗಳಲ್ಲಿ ಈ ಕುಟುಂಬದಲ್ಲಿ ಜನ್ಮ ಪಡೆದು ಶಿಕ್ಷಣವನ್ನ ಪಡೆದು ಇವತ್ತು ಬೇರೆ ಬೇರೆ ಉದ್ಯೋಗವನ್ನ ವೃತ್ತಿನಿರತರಾಗಿ ಉದ್ಯೋಗಿಗಳಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಬಹುಶಃ ಅವಕಾಶಗಳು ಸಿಕ್ಕಿದಾಗ ಹಿರಿಯರ ನೆನಪಿನೊಂದಿಗೆ ಈ ದೈವವನ್ನ ನಂಬುತ್ತಾ, ಈ ಗದ್ದೆಗಳನ್ನ ನೋಡುತ್ತಾ, ಆ ಹಿರಿಯರು ಊರಿನವರೊಂದಿಗೆ ಈ ಗದ್ದೆಗಳಲ್ಲಿ ಕಾಲ ಕಳೆದ ನೆನಪುಗಳನ್ನ ಮಾಡುತ್ತಾ, ನನಗೆ ಸ್ವತಃ ಅನುಭವ ಇದೆ, ಸಂತೋಷ್ ಶೆಟ್ಟರಿಗೆ ಇದೆ. ಸಣ್ಣ ಪ್ರಾಯದಲ್ಲಿ ನಾವೆಲ್ಲ ಇಲ್ಲಿ ಕೃಷಿಯನ್ನೇ ಬದುಕಿ ಆ ಕೃಷಿಯಲ್ಲೇ ಇದ್ದುಕೊಂಡು ಜೀವನ ಮಾಡಿದ ದಿನಗಳು. ಬಹುಶಃ ಇವತ್ತು ನನ್ನ ಕುಟುಂಬ, ನನ್ನ ಅಕ್ಕ, ನನ್ನ ಶ್ರೀಮತಿ, ನನ್ನ ತಮ್ಮ ಇದ್ದಾರೆ, ಅದರೊಟ್ಟಿಗೆ ನನ್ನ ಊರಿನ ಪಂಚಾಯತ್ ನನ್ನ ಸದಸ್ಯರು ಎಲ್ಲರೂ ನನ್ನ ಸ್ನೇಹಿತರಿದ್ದಾರೆ. ನನ್ನ ಹೆಸರು ಹೇಳಿದಿಲ್ಲ, ಸಂಸ್ಥೆಗಳಿದೆ. ಬಹುಶಃ ನಮ್ಮ ಪರಂಪರೆಯನ್ನ, ನಮ್ಮ ಮಣ್ಣಿನ ಶಕ್ತಿಯನ್ನ, ಸಮೃದ್ಧಿಯನ್ನ, ಅದರೊಟ್ಟಿಗೆ ನಮ್ಮ ಭಾರತದ ಸಂವಿಧಾನದ ಆಶಯವನ್ನ ಪ್ರತಿ ಕುಟುಂಬಕ್ಕೂ ಕೃಷಿಯಲ್ಲಿ ಕೆಲಸ ಕಾರ್ಯ ಮಾಡಬೇಕು. 4-5 ಜನ ಅಲ್ಲಿ ಮಹಿಳೆಯರಿದ್ದಾರೆ, ಕೃಷಿಯಿಂದ ಮೊನ್ನೆಯಿಂದ ಅವರು ಗದ್ದೆನಲ್ಲೇ ಇದ್ದಾರೆ. ಬಹುಶಃ ಅಂತ ಮುಗ್ಧ ಹಳ್ಳಿಯ ಮಹಿಳೆಯರಿಗೂ ಶಕ್ತಿ ಕೊಡುವಂತ ಕೆಲಸ ಕಾರ್ಯಗಳಾಗಬೇಕು. ಅವರಿಗೂ ವಿಶೇಷವಾಗಿ ಇಂಥ ಗದ್ದೆಗಳಲ್ಲಿ ಕೃಷಿ ಮಾಡುವಾಗ ಹೇಳಿದಾಗ ಏನಾದರೂ ಸೌಲಭ್ಯಗಳನ್ನ ಕೊಡುವಂತ ಕೆಲಸವೂ ಆಗಬೇಕು. ಗದ್ದೆ ಉಳಿಬೇಕು, ಅದರೊಟ್ಟಿಗೆ ಅದಕ್ಕೆ ಪೂರಕವಾದಂತ ತೋಟಗಾರಿಕೆ ಕೃಷಿಗಳು ಕೂಡ ನಮ್ಮ ಹಳ್ಳಿನಲ್ಲಿ ಗ್ರಾಮ ಭಾಗದಲ್ಲಿ ಇರಬೇಕು ಅಂತ ಹೇಳ್ತಾ, ಅಂತ ಒಂದು ಒಳ್ಳೆಯ ಇದು ಮನೆತನ. ತುಂಬಾ ಜನ ಹಿರಿಯರಿದ್ದಾರೆ, ಒಂದು ಪರಂಪರೆಯಿಂದ ಬಂದಿದ್ದೀವಿ. ಸಂತೋಷ್ ಶೆಟ್ಟಿ ಯಜಮಾನರು. ಬಹುಶಃ ಮೊನ್ನೆ ನಾವು ಅದು ಕೆಳಗೆ ನೋಡಿ, ನೀವು 50-60 ಎಕರೆ ಜಾಗ ಇದೆ, ಪೂರ್ಣ ಸಾಗುವಳಿ ಆಗಿದೆ ಮೇಡಮ್. ಅದನ್ನ ನೋಡ್ಬೇಕು. ಬಹುಶಃ ಹಿರಿಯರು ಅದನ್ನ 2-3 ಬೆಳೆ ಬೆಳೆಯುತ್ತಾ ಒಂದು ಸಮೃದ್ಧವಾದ ಕಷ್ಟದ ದಿನಗಳಲ್ಲೂ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಅಂತ ಒಂದು ವ್ಯವಸ್ಥೆಯ ಈ ಒಂದು ಹಳ್ಳಿ ಬಹುಶಃ ಉಳಿದಿದೆ. ಇದೇ ಕಾರಣ ಇಲ್ಲಿನ ದೇವರುಗಳು, ಇಲ್ಲಿ ಸುಬ್ರಹ್ಮಣ್ಯ ದೇವರು ಇದೇ ಗ್ರಾಮದಲ್ಲಿ, ದೇವರಾಯರ ಕಾಲದ ಆ ಒಂದು ಇತಿಹಾಸ ಇರುವ ಅಲ್ಲಿಂದಲೇ ಬಂದಿರುವಂತ ಸುಬ್ರಹ್ಮಣ್ಯನ ಮೂರ್ತಿ ಇಲ್ಲಿ ಇದೇ. ಅವರ ಒಂದು ವಿಶೇಷವಾದಂತ ಪರಿವಾರ ಶಕ್ತಿಗಳಾಗಿ ಊರಿನ ಜನರನ್ನ ಕಾಯ್ತದೆ. ಬಹುಶಃ ಬದುಕಿನಲ್ಲಿ ಆಧ್ಯಾತ್ಮತೆ ಕೂಡ ಒಂದು ಉತ್ತಮ ರೀತಿಯಲ್ಲಿ ಇರಬೇಕು, ಅದು ಇಲ್ಲಿ ಇದೆ. ಬಹುಶಃ ಅದು ಉಳಿಯಲಿ. ಭವಿಷ್ಯ ಭಾರತದ ಯುವ ಮನಸ್ಸುಗಳು ಒಳ್ಳೊಳ್ಳೆಯ ಕೃಷಿಯೊಂದಿಗೆ ಒಳ್ಳೊಳ್ಳೆಯ ಉದ್ಯೋಗ ಪಡ್ಕೊಂಡು ಬದುಕು ಮಾಡೋದಕ್ಕೆ ಕಾರಣ ಆಗಬೇಕು. ಪ್ರಕೃತಿಯನ್ನ ಮುಂದೆ ಭವಿಷ್ಯದಲ್ಲಿ ನಮ್ಮ ಜನತೆಗೆ ನಾವು ಸಂಭ್ರಮವಾಗಿ ಕೊಡಬೇಕು. ಇದಕ್ಕೆಲ್ಲ ಇಂತಹ ಕಾರ್ಯಗಳು ಪೂರಕ ಅಂತ ಹೇಳುತ್ತಾ, ಜಿಲ್ಲಾ ಪಂಚಾಯತ್ನ CS ನಿನ್ನೆ ಹೇಳಿ ಅನಿವಾರ್ಯವಾಗಿ ಬರಲಿ, ಇನ್ನೊಂದ್ಸಲ ಬರ್ತೇನೆ ಅಂತ ಹೇಳಿದ್ರೆ ಖಂಡಿತ DS ಹೇಳಿದ್ರೆ ಬಂದೇ ಬರ್ತಾರೆ. ಯಾಕೆ ಜಿಲ್ಲಾ ಪಂಚಾಯತ್ ಅಥವಾ ವಾರ್ತಾ ಇಲಾಖೆ ಅಥವಾ ನಮ್ಮ ಜಿಲ್ಲಾ ಸಂಸ್ಥೆಗಳು, ಪ್ರೆಸ್ ಕ್ಲಬ್ಗಳು ಇದಕ್ಕೆ ಹೆಚ್ಚು ಒತ್ತನ್ನ ಕೊಡಬೇಕು. ನಮ್ಮ ಯುವಕರು ಅರಿವನ್ನ, ಕೃಷಿಯ ಅರಿವನ್ನ, ಪರಿವನ್ನು ಪಡ್ಕೊಂಡು ಬದುಕು ಮಾಡಬೇಕು. ಇದು ಒಳ್ಳೇದಾಗ್ಲಿ. ಬಹುಶಃ ದೇವರ ಆಶೀರ್ವಾದ ಇರಲಿ ಅಂತ ಹೇಳುತ್ತಾ, ಭತ್ತಕ್ಕೆ ನಾವೆಲ್ಲ ಇನ್ನೂ ಕೃಷಿ ರಿಕ್ಷಾ ಡ್ರೈವರ್ ಎಲ್ಲ ಇದ್ದಾರೆ. ರೈತರಿಗೆ ಉಭಯ ರೀತಿದಂಚಿನ ಒಂಜಿ ಸರ್ಕಾರ ವ್ಯವಸ್ಥೆಯನ್ನು ಮಲ್ತೊಂದು ಜಿದಾದ ಪಂಡ ಒಂಜಿ ರೈತ ಕುಟುಂಬ ಒಂಜಿ ಯಜಮಾನ, ನಮ್ಮ ರೈತ ಕುಟುಂಬದಲ್ಲಿ ಒಂದು ಯಜಮಾನ ಸತ್ರೆ ಆ ಸರ್ಕಾರ ಅದಕ್ಕೆ ಒಂದು ಸರಿಯಾದಂತ ಇನ್ಸೂರೆನ್ಸ್ ಅನ್ನು ಮಾಡ್ಬೇಕಂತ ನನ್ನದೊಂದು ಮನವಿ. ಯಾಕಂತ ಹೇಳಿದ್ರೆ ಇದನ್ನು ಯಾವ ಸರ್ಕಾರ ಕೂಡ ಈ ಬಗ್ಗೆ ಗಮನ ಕೊಡುವುದಿಲ್ಲ. ಬೇಕಾದಷ್ಟು ಫ್ರೀ 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 ಅಂತ ಹೇಳ್ತಾರೆ. ನಾನು ಹೇಳುವುದು, ಒಂದು ಸಾಮಾನ್ಯ ರೈತನಿಗೆ ಒಂದು ಕನಿಷ್ಠ ಬದುಕುವಂತ ಅವಕಾಶವನ್ನು ಮಾಡಿಕೊಡ್ಬೇಕು. ಮತ್ತೊಂದು ನನ್ನದ್ದು ಬೇಡಿಕೆ ಏನು, 60 ಎಕರೆ ಜಾಗ ಇದೆ, ಅದಕ್ಕೆ ಒಂದು ಹೋಗ್ಲಿಕ್ಕೆ ರಸ್ತೆಯ ವ್ಯವಸ್ಥೆ ಇಲ್ಲ, ಮತ್ತೊಂದು ನೀರು ಹೋಗ್ಲಿಕ್ಕೆ ಇದಿಲ್ಲ. ಅದಕ್ಕೆ ಒಂದು ಜಿಲ್ಲಾ ಪಂಚಾಯತಿನಲ್ಲಿ ವಿಶೇಷವಾದ ಒಂದು ಅನುದಾನವನ್ನು ಒದಗಿಸಿಕೊಡ್ಬೇಕು ಅಂತ ಹೇಳಿ ಇವತ್ತೇ ನಿಮ್ಮಿಂದ ಆಗ್ತದೆ ಅಂತ ಹೇಳುದಲ್ಲ, ಬೇಸಾಯ ಮಾಡೋರಕ್ಕೆ ಒಂದು ಅನುದಾನ ವಿಶೇಷವಾಗಿ, ಮತ್ತೊಂದು ನೀರು ಹೋಗ್ಲಿಕ್ಕೆ ಅಂತ ಒಂದು ಇದು ಮಾಡಿಕೊಡ್ಲಿಕ್ಕೆ ಅನುದಾನ ಒದಗಿಸಿಕೊಡ್ಬೇಕು. ಸುಚರಿತಾ ಶೆಟ್ಟರು ಇಲ್ಲಿಯ ಎಲ್ಲ ವಿಷಯಗಳ ಬಗ್ಗೆ, ಚರಿತ್ರೆ ಬಗ್ಗೆ ಎಲ್ಲ ಇದೆ. ಅದ್ರ ಜೊತೆಗೆ ಒಂದು ಬೇಡಿಕೆಯನ್ನು ಸಹ ಇಟ್ಟಿದ್ದಾರೆ, ಏನು ಭತ್ತಕ್ಕೆ ಬೆಂಬಲ ಬೆಲೆ ಸಿಗಬೇಕು. ಮೇಡಮ್ ಅವರು ಸಹ ಕೆಲವು ವಿಷಯಗಳನ್ನು ಹೇಳಿದ್ದಾರೆ. ಆ ತಾಂತ್ರಿಕ ಮಾಹಿತಿಗಳನ್ನು ಖಂಡಿತವಾಗಿ ನಮ್ಮ ಜಿಲ್ಲಾ ಪಂಚಾಯತ್ನ ನಮ್ಮೊಂದಿಗಿದ್ದಾರೆ. ಹೌದು, ಕೃಷಿ ಅನುಭವ ಇದೆ. ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ರಿಜಿಸ್ಟರ್ ಆಗಿದ್ದವರು ಅಂದರೆ ಅಕಾಡೆಮಿಕ್ ಆದಂಥ ಎಲ್ಲ ನಾಲೆಜ್ ಇದೆ ಅಂತ ಅರ್ಥ ಆಗುತ್ತೆ. ಆದ್ದರಿಂದ ನಮ್ಮೊಂದಿಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯತ್ನ
ಬಹಳ ಮುಖ್ಯವಾದಂತಹ ಸ್ಥಾನದಲ್ಲಿರುವಂಥವ್ರು ಉಪಕಾರ್ಯದರ್ಶಿಗಳಾಗಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯದರ್ಶಿಗಳ ನಂತರ ಆ ಸ್ಥಾನವೆಲ್ಲವನ್ನು ನಿಭಾಯಿಸ್ತಾ ಇರುವಂಥವ್ರು, ಗ್ರಾಮೀಣ ಪ್ರದೇಶಕ್ಕೆಲ್ಲ ಮುಖ್ಯ ಅಧಿಕಾರಿಯಾಗಿರುವಂಥವ್ರು ನಮ್ಮನ್ನು ನಿಲ್ಲಿಸಿ ಮಾತಾಡಬೇಕು ಅಂತ ಕೇಳ್ತಾರೆ. ಅವರು ಕೂಡ ಗದ್ದೆಗೆ ಮೊದಲನೇದಾಗಿ ನಮಸ್ಕಾರ. ದೇವಸ್ಥಾನದ ಚರಣ ಕಮಲಗಳಲ್ಲಿ ನಮಸ್ಕರಿಸ್ತಾ ಈ ಗುತ್ತು ಮನೆಯ ಮಹಾ ಯಜಮಾನರಿಗೆ ಮತ್ತು ಈ ಪರಿವಾರದ ಸರ್ವ ಸದಸ್ಯರಿಗೂ, ಇಲ್ಲಿ ಇರೋರಿಗೆ ಮತ್ತು ಹೊರಗಡೆ ಇರೋರಿಗೆ, ಯಾಕಂದರೆ ಅವರೆಲ್ಲರೂ ಈ ಕುಟುಂಬಕ್ಕೆ ಸೇರಿದವರು, ಜೊತೆಗೆ ಕಣ್ಣಳೆ ಗ್ರಾಮದ ಸಮಸ್ತ ಗ್ರಾಮಸ್ಥರಿಗೂ, ಅಲ್ಲಿರುವಂಥ ಸುಮಾರು ಸಂಘ ಸಂಸ್ಥೆಗಳಿದೆ, ಲಯನ್ಸ್ ಇದೆ, ರೋಟ್ರಿ ಇದೆ, ಮತ್ತು ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ಸ್ ಎಲ್ಲ ಬಂದಿದ್ದೀರಿ, ಕೆಲವರು ಮಾಜಿ ಮೆಂಬರ್ಸ್ ಎಲ್ಲ ಇದ್ದೀರಿ. ಸೊ ಇಲ್ಲಿ ನೆರೆದಿರುವಂಥ ಸರ್ವರಿಗೂ ನಾನು ಹೃದಯಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತೇನೆ. ಯಾಕೆ ಅಂತಂದರೆ ಒಂದು ಕಡೆ ಹೇಳ್ತಾರೆ, ಬೆಳಿಗ್ಗೆ ತಂದ ಹೆತ್ತ ತಾಯಿ ಸಲಹುವಳು ಪ್ರಕೃತಿ ತಾಯಿ, ಇವರಿಬ್ಬರು ನಮ್ಮ ಎರಡು ಕಣ್ಣುಗಳಂತ ಹೇಳ್ತಾರೆ. ಇವತ್ತು ವಿಷಾದನೀಯ ಸಂಗತಿ ಏನು ಅಂತಂದರೆ, ನಾವು ಮಹಾನಗರಗಳಲ್ಲಿ ನೋಡ್ತಾ ಇದ್ದೀವಿ, ಸುಮಾರು ವೃದ್ಧಾಶ್ರಮಗಳು ಹುಟ್ಕೊಳ್ತಾ ಇದ್ದಾವೆ. ಅದಕ್ಕೆ ಕಾರಣ ನಮ್ಮ ತಂದೆ ತಾಯರನ್ನು ನಾವು ನೋಡದೇ ಇರೋಂಥದ್ದು. ಅಂದರೆ ನಾವು ಮುಂದಿನ ಭಾಳ ಉನ್ನತ ಹುದ್ದೆಗಳು ಅಂತ ಅರಿಸ್ಕೊಂಡು ಹೋಗ್ತೀವಿ, ನಮ್ಮ ಗ್ರಾಮಗಳನ್ನು ಬಿಟ್ಟಾಗ ನಮ್ಮ ಹಿರಿಯ ತಂದೆಗಳಿಗೆ ಬೇಸಲ್ಲ. ಒಂದು ವಾಸ್ತವ ಉದಾಹರಣೆ ಹೇಳ್ಬೇಕಂದ್ರೆ, ನನ್ನ ತಂದೆ ತಾಯಿಗಳನ್ನು ಬಿಟ್ಟು ನಾನು ಇಲ್ಲಿದ್ದೀನಿ, ಅವ್ರು ಇಲ್ಲಿ ನನ್ನ ಹತ್ರ ಬಂದು ಇರಲಿಕ್ಕೆ ರೆಡಿ ಇಲ್ಲ, ಬಂದರೆ 4-5 ದಿವಸ ಇರ್ತಾರೆ ಮಾತ್ರ. ಮತ್ತು ಇಲ್ಲ ನಮ್ಮ ಊರಿಗೆ ಹೋಗಬೇಕು, ನಾನು ನಮ್ಮ ಜನರ ಜೊತೆ ಇರಬೇಕು ಅಂತ ಬಯಸ್ತಾರೆ. ಅದು ಸಹಜ, ಎಲ್ಲ ತಂದೆ ತಾಯಿ ಇರುವಂಥ ಬಯಕೆ. ಸೊ ಇವತ್ತು ಈ ಕೃಷಿಯನ್ನು ನಾವು ಉಳಿಸ್ಕೊಳ್ಳೇಬೇಕು. ಯಾಕೆಂದರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹಸಿರು ಕ್ರಾಂತಿ ಆಗಿದ್ದಾಗ ನಮ್ಮ ದೇಶದಲ್ಲಿರುವಂಥ ಜನಸಂಖ್ಯೆಗೆ ಅನುಗುಣವಾಗಿ ಆಹಾರದ ಕೊರತೆ ಇತ್ತು. ಅವಾಗ ನಾವು ವಿದೇಶಗಳಿಂದ ಆಹಾರವನ್ನು ರಫ್ತು ಮಾಡ್ಕೊಂಡಿದ್ವಿ. ಇವತ್ತು ನಮ್ಮ ದೇಶದಿಂದ ವಿದೇಶಗಳಿಗೆ ತಳಿಗಳನ್ನು ಕಳಿಸ್ತಾ ಇದ್ದೀವಿ. ಒಂದು ರೀಸೆಂಟ್ ಎಕ್ಸಾಂಪಲ್ ಹೇಳಬೇಕಾಗಿದ್ರೆ, ಮೊನ್ನೆ ಗಗನಯಾನಿಗಳು ಹೋಗಿರುವಂಥ ನಮ್ಮ ಶುಕ್ಲಾ ಅವ್ರ ಜೊತೆ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮೆಂತೆ ಮತ್ತು ಹಸಿರು ಕಳಿಸಿದ್ದಾರೆ. ಹೆಸರು ಮತ್ತು ಮೆಂತೆ ಅವರಿಗೆ ಅಲ್ಲಿರುವಂಥ ಪ್ರೋಟೀನನ್ನು ತಿನ್ನಲಿಕ್ಕೆ ಕೊಡುವಂಥ ಆಹಾರಧಾನ್ಯ ವರ್ಲ್ಡಲ್ಲೇ ನಮ್ಮ ಕರ್ನಾಟಕದ ಕೃಷಿ ವಿಶ್ವವಿದ್ಯಾಲಯದಿಂದ ಹೋಗಿರುವಂಥದ್ದು ನಮ್ಮ ಕನ್ನಡ ನಾಡಿನ ಒಂದು ಹೆಮ್ಮೆಯ ಸಂಗತಿ. ಸೊ ಈ ತುಳುನಾಡಿನಲ್ಲಿಂದ ನಾನು ಬಂದಾಗಲಿಂದ 6 ಮಂತ್ ಆಯಿತು, ನಾನು ನೋಡ್ತಾ ಇದ್ದೀನಿ. ಭಾಳಷ್ಟು ಸಂತೋಷ ಅಂದರೆ ಏನಂದರೆ, ಮಾನಸಿಕ ಆರೋಗ್ಯ ಎಲ್ಲಕ್ಕಿಂತ ಮುಖ್ಯ ನನ್ನ ಪ್ರಕಾರ ಹೇಳಬೇಕಂದ್ರೆ. ಮಾನಸಿಕ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ಎಲ್ಲ ಭಾವನೆಗಳ ಹಿಡಿತ ಇರಬೇಕಾದ್ರೆ ಅಲ್ಲಿ ನಮ್ಗೆ ಆಧ್ಯಾತ್ಮಿಕತೆ ಬೇಕು. ದೈವ ಮತ್ತು ದೇವರು ಎರಡೂ ನಮಗೆ ಬೇಕು. ಆ ಎರಡನ್ನೂ ನಂಬಿಕೊಂಡು ಬಂದಿರುವಂಥ ಇಲ್ಲಿನ ಸಮಸ್ತ ನಾಗರಿಕರು ತಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರಗಳನ್ನು ಕೊಡ್ತಾ ಇದ್ದಾರೆ. ಬಟ್ ಒಂದು ವಿಷಾದನೀಯ ಸಂಗತಿ ಅಂದರೆ, ನಾನು ಸುಮಾರು ಸರ್ಕಾರಿ ಶಾಲೆಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಬೆರಳಿಗೆ ಮಕ್ಕಳನ್ನು ಮಾತ್ರ ನೋಡ್ತೇನೆ. ಸಹಜ, ಇವತ್ತು ಏನು ಕಾಂಪಿಟೇಷನ್ ಇದೆ, ಮಕ್ಕಳಿಗೆ ನಮಗೆ ಏನು ಕೊಡಬೇಕಾಗಿದೆ ಅನ್ನೋದನ್ನು ಅರಿವಿಟ್ಟುಕೊಂಡು ನಾವು ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಕಳಿಸ್ತಾ ಇದ್ವಿ. ಅದು ಖಂಡಿತ ತಪ್ಪಲ್ಲ. ಆದರೆ ಅದ್ರ ಜೊತೆಗೇನೆ ನಮ್ಮ ಮೂಲ ಸಂಪ್ರದಾಯಗಳನ್ನ ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ಕವಿ ಒಬ್ರು ಒಂದು ಕಡೆ ಹೇಳ್ತಾರೆ, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಗಸು ಅಂತ. ನಮ್ಮ ಹಳೆಯ ಬೇರುಗಳ ಜೊತೆ ಹೊಸ ತಲೆಗಳನ್ನು ಸೇರಿಸ್ಬೇಕಂದ್ರೆ ಇವತ್ತಿನ ಎಲ್ಲ ಮಕ್ಕಳಿಗೂ ಸಹ ಕೃಷಿಯ ವೈಶಿಷ್ಟ್ಯತೆ ಏನು, ಕೃಷಿ ಇರದೇ ಇದ್ದಾಗ ಮುಂದಿನ ದಿನಗಳಲ್ಲಿ ಆಗ್ಬೋದಂತ ಅಗಾಧ ತೊಂದರೆ ಏನಂತ. ನಾವು ಎಷ್ಟೇ ಹಣ ಸಂಪಾದನೆ ಮಾಡಿದ್ರು ಸಹ ನಮ್ಮ ಹೊಟ್ಟೆಗೆ ತಿನ್ನೋಕೆ ಬೇಕಾಗಿರುವಂಥದ್ದು ನಮಗೆ ಆಹಾರ ಮಾತ್ರ. ದುಡ್ಡು ತಿನ್ನೋಕ್ಕಾಗಲ್ಲ, ಬಂಗಾರ ತಿನ್ನೋಕ್ಕೂ ಆಗಲ್ಲ. ಸೊ ನಮ್ಮೆಲ್ಲ ಮಕ್ಕಳಿಗೆ ನಾವು ಈ ನಮ್ಮ ಮೂಲ ಕೃಷಿ ಬಗ್ಗೆ, ಅದನ್ನು ವಿಶೇಷ ಬೇಸಾಯ ಅಂತ ಹೇಳ್ತೀವಿ ನಾವು. ಅಂದ್ರೆ ಎಲ್ಲ ಪ್ರಾಕೃತಿಕ ವೈವಿಧ್ಯತೆಯಲ್ಲಿ ವಿಭಿನ್ನವಾದ ಬೆಳೆಗಳನ್ನು ಬೆಳಿಬೇಕಾಗ್ತದೆ. ಅಂದ್ರೆ ಅಲ್ಲಿನ ಭೌಗೋಳಿಕ ಅಂದ್ರೆ ಅಲ್ಲಿನ ವಾತಾವರಣಕ್ಕೆ ಅನುಗುಣವಾಗಿ ಅಲ್ಲಿ ಬೆಳೆಗಳನ್ನು ಬೆಳೀತಾರೆ. ಎಕ್ಸಾಂಪಲ್ ಇಲ್ಲಿ ಕುಚ್ಚಲಕ್ಕಿ, ದಕ್ಷಿಣ ಕನ್ನಡ ಮತ್ತೆ ಕೋಸ್ಟಲ್ ಬೆಲ್ಟ್ ಅಲ್ಲಿ ಬಿಟ್ಟರೆ ನಾವು ನಾರ್ತ್ ಕರ್ನಾಟಕ ಅಥವಾ ಸೌತ್ ಕರ್ನಾಟಕ ಹೋಗಿದ್ರೆ ನಮಗೆ ಕುಚ್ಚಲಕ್ಕಿ ಸಿಗಲ್ಲ. ಆ ಕುಚ್ಚಲಕ್ಕಿ ಉಳಿಬೇಕು, ಇವತ್ತು ನಮ್ಮ ಆರೋಗ್ಯಕ್ಕೆ ಅದು ಪೂರಕವಾಗಿರ್ಬೇಕು ಅಂತಂದ್ರೆ ಅದನ್ನು ಬೆಳೆಯುವಂತ ಜಮೀನನ್ನು ನಾವು ಉಳಿಸ್ಕೊಳ್ಳಬೇಕು. ಸೊ ಅದು ಉಳಿಸ್ಕೊಳ್ಬೇಕಂದ್ರೆ ಆ ನಿಟ್ಟಿನಲ್ಲಿ ಇವತ್ತಿನ ನಮ್ಮ ಹೊಸ ಮಕ್ಕಳಿಗೆ ಅದ್ರ ಬಗ್ಗೆ ನಾವು ಒಂದು ಅರಿವನ್ನು ಕೊಡಬೇಕು. ಅವ್ರು ಯಾವುದೇ ಕೆಲಸಕ್ಕೆ ಹೋಗಿದ್ರು ಸಹ ನಮ್ಮ ಗದ್ದೆಗಳನ್ನು ಉಳಿಸ್ಕೋಬೇಕು. ಅದನ್ನು ನೋಡ್ಕೊಳ್ಳಿಕ್ಕೆ ಸಾಕಷ್ಟು ಜನ ನಮ್ಮ ಗ್ರಾಮಗಳಲ್ಲಿ ಇದ್ದಾರೆ. ಇವಾಗ ಸರ್ ಹೇಳ್ತಾ ಇದ್ರು, ಮುಗ್ಧ ಜನ ಅವ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ. ಸೊ ಆ ಥರದ ಕೆಲಸಗಳಿಗೆ ಅಟ್ಲೀಸ್ಟ್ ನಾವು ಅವರಿಗೆ ಕೆಲಸ ಕೊಡುವಂಥ ಕೆಲಸ ಆದ್ರೂ ಮಾಡಬೇಕು. ಅದ್ರ ಜೊತೆಗೆ ಮೇಡಮ್ ಅವರು ಒಂದು ಹೇಳಿದ್ರು, ನಮ್ಮ ಗದ್ದೆಗಳಿಗೆ ಹೋಗ್ಲಿಕ್ಕೆ ದಾರಿ ಇಲ್ಲ ಅಂತ. ನನಗೆ ನೆನಪಿರೋ ಹಾಗೆ ನಾನು ಮೊದಲು ಅಸಿಸ್ಟೆಂಟ್ ಕಮಿಷನರ್ ಕೆಲಸ ಮಾಡಿದ್ದೆ 2021-23 ಕಾರವಾರದಲ್ಲಿ. ಒಂದು ಸ್ಕೀಮ್ ಇದೆ, ನಮ್ಮ ದಾರಿ ನಮ್ಮ ಹೊಲ ಅಂತ. ಆ ಸ್ಕೀಮ್ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಇಂಪ್ಲಿಮೆಂಟ್ ಆಗ್ತದೆ. ನಾನು ಮೇಡಮ್ಗೆ ತಗೊಂಡು ಬರ್ತೀನಿ, ಅವರಿಗೆ ಅದನ್ನು ಪ್ರಸ್ತಾಪ ಮಾಡ್ತೀನಿ. ಜೊತೆಗೆ ಮೂಲ ಯಜಮಾನ್ ಹೇಳಿದ್ದು ಭತ್ತಕ್ಕೆ ಬೆಂಬಲ ಬೆಲೆ ಬೇಕು ಅಂತ. ಬೆಂಬಲ ಬೆಲೆ ನಿರ್ಧಾರ ಆಗುವಂಥದ್ದು ನನ್ಗೆ ಗೊತ್ತಿರೋ ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಅದನ್ನು ಡಿಸೈಡ್ ಆಗ್ತದೆ. ಅದೊಂದು ಜಿಯೋಗ್ರಫಿಕಲ್ ಸ್ಟಡಿ ಮಾಡಿ ಅದ್ರ ಬೇಸ್ ಮೇಲೆ ಬೆಂಬಲ ಬೆಲೆಗಳನ್ನು ನಿರ್ಧಾರ ಮಾಡ್ತಾರೆ. ಈ ಎರಡು ಬೇಡಿಕೆಗಳನ್ನು ನಾಳೆ ನಾನು ಆಫೀಸ್ಗೆ ಹೋಗಾಗಿದ್ಮೇಲೆ ನಮ್ಮ ಮನೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಗಮನಕ್ಕೆ ತಗೊಂಡು ಬರ್ತೇನೆ. ಖಂಡಿತವಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರಕ್ಕೆ ನಾವು ಏನು ಮನವಿಯನ್ನು ಸಲ್ಲಿಸಬೇಕು, ನಿಮ್ಮ ಪರವಾಗಿ ನಾವು ಅವ್ರಿಗೆ ಏನೋ ಅವಕಾಶಗಳನ್ನು ಮಾಡಿಕೊಡ್ಬೇಕಾಗಿದೆ ಅನ್ನೋಂಥದ್ದನ್ನು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಖಂಡಿತವಾಗಿ ನಾವು ಮಾಡ್ತೀವಿ ಅನ್ನುವಂಥ ಒಂದು ನನ್ನ ಮಾತನ್ನು ಹೇಳ್ತಾ, ನಿಜವಾಗ್ಲೂ ಹೆಮ್ಮೆ ಅಂತಂದರೆ ನಮ್ಮ ಸಾಹೇಬರು ಬರಬೇಕಾಗಿತ್ತು. ಇದು 2ನೇ ಸಲ ಅವ್ರು ಮಿಸ್ ಆಗ್ತಾ ಇದೆ. ಅವರಿಗೆ ಅನ್ಅವಾಯ್ಡಬಲ್ ಸಿಚುವೇಶನ್ ಇದ್ದಾಗ ಈ ಥರ ಆಗ್ತಾ ಇದೆ. ಬಟ್ ಬೆಳೆಸದೆ ಬಂದಿರೋ ಭಾಗ್ಯ ಅಂತ ಅನ್ಕೊಳ್ತೀನಿ. ನಾನು ರೈತನ ಮಗಳು, ನಮ್ಮಪ್ಪ ರೈತ. ನಾವು ತೊಗರಿ, ಕಡಲೆ, ಹೆಸರು, ಉದ್ದು ಈ ಥರದ್ದು ಒಣ ಬೇಸಾಯವನ್ನು ಮಾಡ್ತೀವಿ.
ನಮ್ಮ ಹತ್ರ ಗದ್ದೆಗಳು ಸ್ವಲ್ಪ ಕಡಿಮೆ ಇದೆ. ಸೊ ಓವರಾಲ್ ಹೇಳ್ಬೇಕು, ನಮ್ಮ ಅಪ್ಪನ ಇವಾಗ ಅಂತ ಹೇಳಿದ್ರು, ನೀವೆಲ್ಲ ಕರಿಬೇಡಿ, ನಮ್ಗೆ ಇವತ್ತು ಇದು ನಮ್ದು ಮುಖ್ಯವಾದಂಥ ಸಮಯ. ನಿಮಗೆ ಎಕ್ಸಾಮ್ ಅಂತ ಹೇಳ್ತಿರಲ್ಲ, ಇದು ನಮ್ಮ ಎಕ್ಸಾಮು, ನಾನು ಬರಲ್ಲ, ನಾನು ಬಿತ್ತನೆ ಮಾಡಬೇಕು ಅಂತ ಹೇಳಿದ್ರು. ಸೊ ಅಲ್ಲಿ ತಂದೆ ಮಾಡ್ತಿದ್ದಾರೆ, ಇಲ್ಲಿ ಮಗಳಿಗೆ ಮಾಡುವಂಥ ಅವಕಾಶವನ್ನು ನೀವು ಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಅನಂತ ಕೃತಜ್ಞತೆ. ಈ ಕಾರ್ಯವನ್ನು ಮುಂದುವರಿಸಲಿಕ್ಕೆ ಎಲ್ಲರೂ ಅನುಕೂಲ ಮಾಡಿಕೊಡ್ಬೇಕು. ಯಾವಾಗಲೂ ಸರ್ಕಾರ ಮತ್ತು ನಮ್ಮ ಇಲಾಖೆಗಳು ಸಾರ್ವಜನಿಕರಿಗಾಗಿ ಇರುವಂಥ ಸೇವೆಗಳಿದೆ. ಯಾವ ಕಾರಣಕ್ಕೂ ಅಧಿಕಾರಿ ಮತ್ತು ಸಾರ್ವಜನಿಕರ ಮಧ್ಯೆ ಒಂದು ಅಂತರ ಇರಬಾರ್ದು. ನಮ್ಮ ಸೇವೆಗಳಿಗೆ ಹೆಸರಿರುವಂಥ ನಾಗರಿಕ ಸೇವೆ ಅಂತ ಇದೆ. ನಿಮಗೆ ಸೇವೆ ಮಾಡ್ಲಿಕ್ಕೆ ಬಂದಿರುವಂಥದ್ದಿಲ್ಲ, ಅಧಿಕಾರನೂ ಇಲ್ಲ, ದರ್ಪನೂ ಇಲ್ಲ. ನಿಮ್ಮ ಸಹಕಾರ ನಮಗೆ ಬೇಕು, ನಮ್ಮ ಸಹಕಾರ ನಿಮ್ಮ ಖಂಡಿತ ಯಾವಾಗಲೂ ಇರ್ತದೆ ಅಂತ ಹೇಳ್ತಾ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಎಲ್ಲರಿಗೂ ಮತ್ತು ಯಜಮಾನ್ರಿಗೂ ನಾನು ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಖಂಡಿತ ಅವರು ಅದನ್ನು ಹೇಳಿದ ಹಾಗೆ ಅದು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ನನಗೆ ಭಾಳ ಮುಖ್ಯವಾದಂಥ ವಿಚಾರ ಹೇಳಿದ್ದು ನಮ್ಮ ಬದುಕು ಮತ್ತು ಈ ಚಟುವಟಿಕೆಗಳು. ಇಲ್ಲಿ ನಮ್ಮಲ್ಲಿ ಒಂದು ಬೈಗುಳದ ಭಾಷೆ ಇದೆ, ನೀನೇನು ಅನ್ನ ತಿಂತೀಯಲ್ಲ, ಅನ್ನ ತಿಂತೀಯ ಇಲ್ಲೋ ಅಂತ ಕೇಳ್ತಾರೆ. ಅಂದರೆ ಆ ಅನ್ನದ ಜೊತೆ ಒಂದು ಸಂಸ್ಕೃತಿ ಇದೆ ಅಂತ ಅರ್ಥ. ಅದರಿಂದ ಇಲ್ಲಿ ಕುಚಲಕ್ಕಿಂತ ಮಾತ್ರ ಅಲ್ಲ, ಇವತ್ತು ಮೊನ್ನೆ ಹೃದಯಘಾತಕ್ಕೆ ಸಂಬಂಧಪಟ್ಟ ಒಂದು ಸರ್ವೆ ಆಯಿತು, ಆನಂತರ ರಿಪೋರ್ಟ್ಸ್ ಬಂತು. ಅದರಲ್ಲಿ ಭಾಳ ಮುಖ್ಯವಾಗಿ ಬಂದದ್ದು ಆಹಾರದ ವಿಷಯ ಬಂದದ್ದು. ಉಪ್ಪು ಹೆಚ್ಚು ತಿಂತಾರೆ, ಅದರಿಂದಾಗಿ ಅದು ಕೋವಿಡ್ ಲಸಿಕೆ ಅದೆಲ್ಲ ಬಂತು. ಕೊನೆಗೆ ಆ ಒಂದು ವಿಷಯವನ್ನು ಮುಂದಿಟ್ಟಿದ್ದಾರೆ. ನಾನು ಯಾಕೆ ಈ ವಿಷಯ ಪ್ರಸ್ತಾಪ ಮಾಡಿದೆ ಅಂದರೆ, ಇಲ್ಲಿನ ಜನಕ್ಕೆ ಅನ್ನ ಭಾಳ ಮುಖ್ಯ. ಅದು ಅನ್ನದ ಜೊತೆಗೆ ಒಂದು ಸಂಸ್ಕೃತಿ ಇದೆ. ಇಲ್ಲಿ ಎಲ್ಲ ಆಚರಣೆಗಳು ಸಹ ಅದರ ಜೊತೆಗೆ ಇದೆ. ಅದಕ್ಕೆ ಬಿಡುವಿದ್ದಾಗ ಕಂಬಳ ನಡೀತದೆ, ಅದಕ್ಕೆ ಬಿಡುವಿದ್ದಾಗ ಇನ್ನು ಕೋಲ ಸಂಭ್ರಮಗಳೆಲ್ಲ ನಡೀತದೆ. ಹೆಚ್ಚು ಬೆಳೆ ಬಂದಾಗ ಅದನ್ನು ದೈವಕ್ಕೆ ಇಡುವಂಥದ್ದು ಎಲ್ಲ ನಡೀತಾ ಇರ್ತದೆ. ಆ ದೃಷ್ಟಿಯಿಂದ ನಮ್ಮೆಲ್ಲ ವಿಷಯಗಳನ್ನು ತಿಳ್ಕೊಂಡು ಬಂದಂಥ ಮೇಡಮ್ ಅವರು ನಮಗೆ ಕೆಲವು ಒಳ್ಳೆಯ ಸಂದೇಶಗಳನ್ನು ನೀಡಿದ್ದಾರೆ. ಅವರಿಗೆ ನಮಗೆ ಮೊಲ್ಕಿ ಪತ್ರಕರ್ತರ ಸಂಘದವರು, ಮೂಡಬಿದ್ರೆ ಪತ್ರಕರ್ತರ ಸಂಘದವರು, ಮಂಗಳೂರು ಪತ್ರಕರ್ತರ ಸಂಘದವರು ಬಂದಿದ್ದಾರೆ. ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ ನಾಯಕ್ ಕಿಂದಾಡಿ ಅವರು ಸಹ ಇದ್ದಾರೆ. ಅವರು ಕೃಷಿಕರು. ಅವರು ನೆಲ್ಲಿಗುಡ್ಡೆಯಲ್ಲಿ ಭಾಳ ಕೃಷಿ ಮಾಡ್ತಾ ಇರುವಂಥವ್ರು, ಮತ್ತು ಪರಿಸರದ ಬಗ್ಗೆ ಹೆಚ್ಚು ಕಾಳಜಿ ಇರುವಂಥವ್ರು. ಈ ಗದ್ದೆಯಲ್ಲಿ ಇರ್ತಿದ್ವಿ. ಯಾಕೆಂದರೆ ನಾವು ಕೂಡ ಭತ್ತ ಕೃಷಿಯಲ್ಲಿ ತಂದೆಯ ತೆಗೆಸಿ ನಾವು ಸಹ ಮಾಡಿದ್ವಿ. ಈಗಾಗಲೇ ಎಲ್ಲ ನಮ್ಮ ಹಿರಿಯರು ಹೇಳಿದ್ರು. ಆದರೆ ನನಗೆ ಅತ್ಯಂತ ಖುಷಿಯಾಗಿದೆ, ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಭತ್ತ ಕೃಷಿ ಚಟುವಟಿಕೆ ಇದ್ದುದು ನಮ್ಮ ಕಡಂದಳೆ ಮತ್ತು ಸಚ್ಚರಿಪೇಟೆಯಲ್ಲಿ ಮಾತ್ರ ಉಳಿದಿದೆ. ಅದಕ್ಕೆ ಕಾರಣಕರ್ತರಾದ ಸಂತೋಷ್ ಜಿ ಮತ್ತು ನಮ್ಮ ಸಿದ್ದರಾಮಯ್ಯ ಶೆಟ್ಟಿ ಅವರ ಕುಟುಂಬ. ಯಾಕಂದರೆ ನಾವು ನೋಡ್ತೇವೆ, ಈಗ ನಮಗೆ ಅಕ್ಕಿ ಮೋದಿಜಿಯವರು ಹೇಳಿದರು, ಅಕ್ಕಿ ಬದಲು ಈಗ ನಮಗೆ ಬೆಳೆ ಕಾಳುಗಳು, ಎಸ್ಪೆಷಲಿ ನಮ್ಮ ಸಿರಿಧಾನ್ಯಗಳ ಬಗ್ಗೆ ಹೆಚ್ಚಿನ ಒತ್ತು ಆ ಕಡೆಗಳಿಗೆ ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಇಲ್ಲಿ ಹವಾಮಾನಕ್ಕೆ ತಕ್ಕಾಗಿ ನಮಗೆ ಅಕ್ಕಿ ನಮ್ಮ ಆರೋಗ್ಯಕ್ಕೆ ನಮ್ಮ ಸಣ್ಣದಿರುವಾಗಲೂ ಕೂಡ ನಾವು ನಮ್ಮ ಗದ್ದೆಯಲ್ಲಿ ಬೆಳೆದ ಅಕ್ಕಿಯನ್ನೇ ಊಟ ಮಾಡಿ ತಿಂತಿದ್ದೇವೆ. ಆದರೆ ಇವತ್ತು ಕೆಮಿಕಲ್ ನಾವು ನೋಡ್ತೀವಿ, ಎಷ್ಟೋ ಕಡೆ ಪೆಸ್ಟಿಸೈಡ್ಸ್ಗಳನ್ನು ಈ ಗಿಡಗಳಿಗೆ, ಸಣ್ಣ ಸಸಿಗಳಿಗೆ ಹಾಕಿ ಇವತ್ತು ಅದನ್ನು ಕೂಡ ಇದು ಮಾಡ್ತೀವಿ. ಇವತ್ತು ನಾನು ಮೊನ್ನೆ ಒಂದು ಆ್ಯಡ್ ನೋಡಿದೆ, ಸಾವಯವ ಕುಚ್ಚಲಕ್ಕಿ ಸಿಗುತ್ತದೆ ಕೆಜಿಗೆ 160 ರೂಪಾಯಿ ಅಂತ. ನಾನು ಅಂದ್ಕೊಂಡೆ ನಾವು 50 ರೂಪಾಯಿ 55 ರೂಪಾಯಿಗೆ ಅಂಗಡಿಯಲ್ಲಿ ತಗೊಳ್ಳುವ ಅಕ್ಕಿಯ ಪರಿಸ್ಥಿತಿ ಏನಿರ್ಬೋದು. ಅಂದರೆ ಇವತ್ತು ನಾವು ಎಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿರೋದು, ನಾವು ಸಾವಯವ ಭತ್ತಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು, ಸಾವಯವ ಅಕ್ಕಿಗೆ ಹೆಚ್ಚು ಕೊಡಬೇಕು. ಈ ನಿಟ್ಟಿನಲ್ಲಿ ಇಲ್ಲಿ ನನಗೆ ಭಾಳಷ್ಟು ಖುಷಿ ಆಯಿತು. 60 ಎಕರೆ ಈಗ ಮೇಡಮ್ ಹೇಳಿದ್ದಾರೆ, ಸರ್ಕಾರದಿಂದಲೂ ಕೂಡ ಈ ರೀತಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡವರಿಗೆ ಖಂಡಿತವಾಗಿ ಪ್ರೋತ್ಸಾಹವನ್ನು ಸರ್ಕಾರ ಮತ್ತು ಪಂಚಾಯತ್ ಖಂಡಿತ ಕೊಡಬೇಕು. ಇಂಥ ಹಲವಾರು ಕುಟುಂಬಗಳು ಈ ಕೃಷಿ ಚಟುವಟಿಕೆಗಳನ್ನು ನಂಬಿಕೊಂಡಿವೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1000 ಹೆಕ್ಟೇರ್ ಜಾಗೆಯನ್ನು ಅಡಿಕೆ ತೋಟವನ್ನಾಗಿ ಮಾಡಿದ್ದಾರೆ. ಭತ್ತದ ಕೃಷಿ ಇಲ್ಲವೇ ಇಲ್ಲ. ಇವತ್ತು ಮಿಲ್ಗಳು ಹೇಳ್ತಾ ನಮಗೆ ಜಲಂಧರ್ ಪಂಜಾಬಿಂದ ಅಕ್ಕಿ ಬರ್ತದೆ, ಇಲ್ಲಿ ಭತ್ತ ಬರ್ತದೆ. ಆ ಪರಿಸ್ಥಿತಿ ಇನ್ನು ಮುಂದಿನ ದಿನ ಇನ್ನಷ್ಟು ಆಗ್ತದೆ. ಹಾಗಾಗಿ ವಿಶೇಷವಾಗಿ ಈ ಒಂದು ಸಂತೋಷಿ ಮನೆಯವರಿಗೆ ಮತ್ತು ನಮ್ಮ ಸುತ್ತಲ ಶೆಟ್ಟಿ ಅವರಿಗೆ, ಹಾಗೆ ಮೇಡಮ್ ಅವರಿಗೆ ಬಂದಂಥ ಎಲ್ಲರಿಗೂ ಕೂಡ ಮತ್ತು ನಮ್ಮ ಸಂಘದ ಕೃತಜ್ಞತೆ. ಮತ್ತೆ ನೇರವಾಗಿ ನಾವು ಗದ್ದೆಗೆ दूज के महीरे बट्टा मित पुटी नाये दूज के महीरे बापे तादा मगे नाये दूज के महीरे कबिलती पे तादा मगे नाये दूज के महीरे ये दल मगा दूज के महीरा ये दल मगा दूज के महीरा ये
ಬಲ್ಲ ಮಗ ದೂಜಿಕೆ ಮೈರ ಓಲು ಪುಟ್ಟಿನಾಯೇ ದೂಜಿಕೆ ಮೈರೆ ಬಟ್ಟತ ಮಿತ್ತು ಪುಟ್ಟಿನಾಯೇ ದೂಜಿಕೆ ಮೈರೆ ಪೆತ್ತದ ಮಗೇನಾಯೇ ದೂಜಿಕೆ ಮೈರೆ ಕಬಿಲ್ತಿ ಪೆತ್ತದ ಮಗೇನಾಯೇ ದೂಜಿಕೆ ಮೈರೆ ಏದ ಬಲ್ಲ ಮಗ ದೂಜಿಕೆ ಮೈರ ಏದ ಬಲ್ಲ ಮಗ ದೂಜಿಕೆ ಮೈರ ಏದ ಬಲ್ಲ ಮಗ ದೂಜಿಕೆ ಮೈರ ಓಲು ಪುಟ್ಟಿನಾಯೇ ದೂಜಿಕೆ ಮೈರೆ ಬಟ್ಟತ ಮಿತ್ತು ಪುಟ್ಟಿನಾಯೇ ದೂಜಿಕೆ ಮೈರೆ ಪೆತ್ತದ ಮಗೇನಾಯೇ ದೂಜಿಕೆ ಮೈರೆ ಕಬಿಲ್ತಿ ಪೆತ್ತದ ಮಗೇನಾಯೇ ದೂಜಿಕೆ ಮೈರೆ ಏದ ಬಲ್ಲ ಮಗ ದೂಜಿಕೆ ಮೈರ ಏದ ಬಲ್ಲ ಮಗ ದೂಜಿಕೆ ಮೈರ ಏದ ಬಲ್ಲ ಮಗ ದೂಜಿಕೆ ಮೈರ ಓಲು ಪುಟ್ಟಿನಾಯೇ ದೂಜಿಕೆ ಮೈರೆ ಬಟ್ಟತ ಮಿತ್ತು ಪುಟ್ಟಿನಾಯೇ ದೂಜಿಕೆ ಮೈರೆ ಪೆತ್ತದ ಮಗೇನಾಯೇ ದೂಜಿಕೆ ಮೈರೆ ಕಬಿಲ್ತಿ ಪೆತ್ತದ ಮಗೇನಾಯೇ ದೂಜಿಕೆ ಮೈರೆ ಏದ ಬಲ್ಲ ಮಗ ದೂಜಿಕೆ ಮೈರ ಏದ ಬಲ್ಲ ಮಗ ದೂಜಿಕೆ ಮೈರ ಏದ ಬಲ್ಲ ಮಗ ದೂಜಿಕೆ ಮೈರ ಓಲು ಪುಟ್ಟಿನಾಯೇ ದೂಜಿಕೆ ಮೈರೆ ಬಟ್ಟತ ಮಿತ್ತು ಪುಟ್ಟಿನಾಯೇ ದೂಜಿಕೆ ಮೈರೆ ಪೆತ್ತದ ಮಗೇನಾಯೇ ದೂಜಿಕೆ ಮೈರೆ ಕಬಿಲ್ತಿ ಪೆತ್ತದ ಮಗೇನಾಯೇ ದೂಜಿಕೆ ಮೈರೆ ಏದ ಬಲ್ಲ ಮಗ ದೂಜಿಕೆ ಮೈರ ಏದ ಬಲ್ಲ ಮಗ ದೂಜಿಕೆ ಮೈರ ಏದ ಬಲ್ಲ ಮಗ ದೂಜಿಕೆ ಮೈರ ಓಲು ಪುಟ್ಟಿನಾಯೇ ದೂಜಿಕೆ ಮೈರೆ ಬಟ್ಟತ ಮಿತ್ತು ಪುಟ್ಟಿನಾಯೇ ದೂಜಿಕೆ ಮೈರೆ ಪೆತ್ತದ ಮಗೇನಾಯೇ ದೂಜಿಕೆ ಮೈರೆ ಕಬಿಲ್ತಿ ಪೆತ್ತದ ಮಗೇನಾಯೇ ದೂಜಿಕೆ ಮೈರೆ ಏದ ಬಲ್ಲ ಮಗ ದೂಜಿಕೆ ಮೈರ ಏದ ಬಲ್ಲ ಮಗ ದೂಜಿಕೆ ಮೈರ ಏದ ಬಲ್ಲ ಮಗ ದೂಜಿಕೆ ಮೈರ ಓಲು ಪುಟ್ಟಿನಾಯೇ ದೂಜಿಕೆ ಮೈರೆ ಬಟ್ಟತ ಮಿತ್ತು ಪುಟ್ಟಿನಾಯೇ ದೂಜಿಕೆ ಮೈರೆ ಪೆತ್ತದ ಮಗೇನಾಯೇ ದೂಜಿಕೆ ಮೈರೆ ಕಬಿಲ್ತಿ ಪೆತ್ತದ ಮಗೇನಾಯೇ ದೂಜಿಕೆ ಮೈರೆ ಏದ ಬಲ್ಲ ಮಗ ದೂಜಿಕೆ ಮೈರ ಏದ ಬಲ್ಲ ಮಗ ದೂಜಿಕೆ ಮೈರ ಏದ ಬಲ್ಲ ಮಗ ದೂಜಿಕೆ ಮೈರ ಓಲು ಪುಟ್ಟಿನಾಯೇ ದೂಜಿಕೆ ಮೈರೆ ಬಟ್ಟತ ಮಿತ್ತು ಪುಟ್ಟಿನಾಯೇ ದೂಜಿಕೆ ಮೈರೆ ಪೆತ್ತದ ಮಗೇನಾಯೇ ದೂಜಿಕೆ ಮೈರೆ ಕಬಿಲ್ತಿ ಪೆತ್ತದ ಮಗೇನಾಯೇ ದೂಜಿಕೆ ಮೈರೆ ಏದ ಬಲ್ಲ ಮಗ ದೂಜಿಕೆ ಮೈರ ಏದ ಬಲ್ಲ ಮಗ ದೂಜಿಕೆ ಮೈರ ಏದ ಬಲ್ಲ ಮಗ ದೂಜಿಕೆ ಮೈರ ಓಲು ಪುಟ್ಟಿನಾಯೇ ದೂಜಿಕೆ ಮೈರೆ ಬಟ್ಟತ ಮಿತ್ತು ಪುಟ್ಟಿನಾಯೇ ದೂಜಿಕೆ ಮೈರೆ ಪೆತ್ತದ ಮಗೇನಾಯೇ ದೂಜಿಕೆ ಮೈರೆ ಕಬಿಲ್ತಿ ಪೆತ್ತದ ಮಗೇನಾಯೇ ದೂಜಿಕೆ ಮೈರೆ ಏದ ಬಲ್ಲ ಮಗ ದೂಜಿಕೆ ಮೈರ ಏದ ಬಲ್ಲ ಮಗ ದೂಜಿಕೆ ಮೈರ ಏದ ಬಲ್ಲ ಮಗ ದೂಜಿಕೆ ಮೈರ ಓಲು ಪುಟ್ಟಿನಾಯೇ ದೂಜಿಕೆ ಮೈರೆ ಬಟ್ಟತ
ತಮಿತ್ತು ಪುಟ್ಟಿನಾಯೆ ದೂಜಿಕೆ ಮೈರೇ ಪೆತ್ತದ ಮಗೇನಾಯೆ ದೂಜಿಕೆ ಮೈರೇ ಕಬಿಲ್ತಿ ಪೆತ್ತದ ಮಗೇನಾಯೆ ದೂಜಿಕೆ ಮೈರೇ ಏದ ಪಲ್ಲ ಮಗ ದೂಜಿಕೆ ಮೈರಾ ಏದ ಪಲ್ಲ ಮಗ ದೂಜಿಕೆ ಮೈರಾ ಏದ ಬಲ್ಲ ಮಗ ದೂಜಿಕೆ ಮೈರಾ ಓಲು ಪುಟ್ಟಿನಾಯೆ ದೂಜಿಕೆ ಮೈರೇ ಬಟ್ಟತಮಿತ್ತು ಪುಟ್ಟಿನಾಯೆ ದೂಜಿಕೆ ಮೈರೇ ಪೆತ್ತದ ಮಗೇನಾಯೆ ದೂಜಿಕೆ ಮೈರೇ ಕಬಿಲ್ತಿ ಪೆತ್ತದ ಮಗೇನಾಯೆ ದೂಜಿಕೆ ಮೈರೇ ಏದ ಬಲ್ಲ ಮಗ ದೂಜಿಕೆ ಮೈರಾ ಏದ ಬಲ್ಲ ಮಗ ದೂಜಿಕೆ ಮೈರಾ ಏದ ಬಲ್ಲ ಮಗ ದೂಜಿಕೆ ಮೈರಾ ಓಲು ಪುಟ್ಟಿನಾಯೆ ದೂಜಿಕೆ ಮೈರೇ ಪೆತ್ತದ ಮಗೇನಾಯೆ ದೂಜಿಕೆ ಮೈರೇ ಕಬಿಲ್ತಿ ಪೆತ್ತದ ಮಗೇನಾಯೆ ದೂಜಿಕೆ ಮೈರೇ ಏದ ಬಲ್ಲ ಮಗ ದೂಜಿಕೆ ಮೈರಾ ಏದ ಬಲ್ಲ ಮಗ ದೂಜಿಕೆ ಮೈರಾ ಏದ ಬಲ್ಲ ಮಗ ದೂಜಿಕೆ ಮೈರಾ ಓಲು ಪುಟ್ಟಿನಾಯೆ ದೂಜಿಕೆ ಮೈರೇ ಬಟ್ಟತಮಿತ್ತು ಪುಟ್ಟಿನಾಯೆ ದೂಜಿಕೆ ಮೈರೇ ಪೆತ್ತದ ಮಗೇನಾಯೆ ದೂಜಿಕೆ ಮೈರೇ ಕಬಿಲ್ತಿ ಪೆತ್ತದ ಮಗೇನಾಯೆ ದೂಜಿಕೆ ಮೈರೇ ಏದ ಬಲ್ಲ ಮಗ ದೂಜಿಕೆ ಮೈರಾ ಏದ ಬಲ್ಲ ಮಗ ದೂಜಿಕೆ ಮೈರಾ ಏದ ಬಲ್ಲ ಮಗ ದೂಜಿಕೆ ಮೈರಾ ಓಲು ಪುಟ್ಟಿನಾಯೆ ದೂಜಿಕೆ ಮೈರೇ ಬಟ್ಟತಮಿತ್ತು ಪುಟ್ಟಿನಾಯೆ ದೂಜಿಕೆ ಮೈರೇ ಪೆತ್ತದ ಮಗೇನಾಯೆ ದೂಜಿಕೆ ಮೈರೇ ಕಬಿಲ್ತಿ ಪೆತ್ತದ ಮಗೇನಾಯೆ ದೂಜಿಕೆ ಮೈರೇ ಏದ ಬಲ್ಲ ಮಗ ದೂಜಿಕೆ ಮೈರಾ ಏದ ಬಲ್ಲ ಮಗ ದೂಜಿಕೆ ಮೈರಾ